ವಂದೇ ಮಾತರಂ ಪ್ರೊಡಕ್ಷನ್ ಇಂಟರ್ನ್ಯಾಷನಲ್ ವತಿಯಿಂದ ಏರ್ಪಡಿಸಲಾದ ಮಿಸ್ಟರ್ ಅಂಡ್ ಮಿಸಸ್ ಕಿಡ್ಸ್ ಆಫ್ ಇಂಡಿಯಾ 2020ರ ಸೌಂದರ್ಯ ಸ್ಪರ್ಧೆಯು ಮಲ್ಲೇಶ್ವರಂನ ಜಿಎಂ ರೆಸಾರ್ಟ್ಸ್ನಲ್ಲಿ ನಡೆಯಿತು. ಮಿಸ್ಟರ್ ಇಂಡಿಯಾ ವಿಭಾಗದಲ್ಲಿ ವಿಜೇತರಾಗಿ ಮಂಗಳೂರಿನ ಕಾರ್ತಿಕ್ ಭಟ್ ಅವರು ಹೊರಹೊಮ್ಮಿದ್ದಾರೆ. ಈ ಸ್ಪರ್ಧೆಯಲ್ಲಿ ನ್ಯಾಷನಲ್ ಕಾಸ್ಟ್ಯೂಮ್ ರೌಂಡ್, ಫ್ರೀ ಸ್ಟೈಲ್ ರೌಂಡ್, ಟುಕ್ಸಿಡೋ ರೌಂಡ್ ಎಂಬ 3 ಸುತ್ತುಗಳಿದ್ದು, ಇದರಲ್ಲಿ ಕಾರ್ತಿಕ್ ಭಟ್ ಅವರು ವಿಜೇತರಾಗಿ ಮಿಸ್ಟರ್ ಕರ್ನಾಟಕ ಎಂಬ ಸಬ್ ಟೈಟಲ್ ಅನ್ನು ಪಡೆದುಕೊಂಡಿದ್ದಾರೆ. ಕಾರ್ತಿಕ್ ಭಟ್ ಅವರು ಪ್ರಸ್ತುತ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂಡ್ ರಿಸರ್ಚ್ ಸೆಂಟರ್ನ ಉದ್ಯೋಗಿಯಾಗಿದ್ದಾರೆ. ಇವರಿಗೆ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕುಲಾಧಿಪತಿ CA ರಾಘವೇಂದ್ರ ರಾವ್, ಸಹ ಕುಲಾಧಿಪತಿ ಡಾಕ್ಟರ್ ಎ ಶ್ರೀನಿವಾಸ್ ರಾವ್, ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್ನ ಡೀನ್ ಡಾಕ್ಟರ್ ಉದಯ್ ಕುಮಾರ್ ರಾವ್ ಹಾಗೂ ಶ್ರೀನಿವಾಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ.